ಒಂದು ಕಡೆಯಿಂದ ಈ ಒಂದು ಮಹಾಮಾರಿಯನ್ನ ತಡೆಗಟ್ಟುವಂತ ನಿಟ್ಟಿನಲ್ಲಿ ಅಂತರ್ ಜಿಲ್ಲೆಗಳ ಪ್ರಯಾಣಕ್ಕೆ ನಿರ್ಬಂಧಗಳನ್ನು ವಿಧಿಸಲಾಗಿದೆ. ಕೇವಲ ಪಾಸ್ ಇದ್ರಷ್ಟೇ ಪ್ರಯಾಣ ಮಾಡುವಂತಹ ಅವಕಾಶಗಳನ್ನು ಒದಗಿಸಲಾಗಿರುವಂತದ್ದು. ಆದ್ರೆ ನಾವು ಪಡುಬಿದ್ರಿ ಹೆಜಮಾಡಿ ಭಾಗದಲ್ಲಿ ಗಮನಿಸಿದ್ರೆ ಅಕ್ರಮವಾಗಿ ಖಾಸಗಿ ರಸ್ತೆಗಳನ್ನು ಬಳಸಿಕೊಂಡು ಜಿಲ್ಲೆಗಳ ಗಡಿಯನ್ನ ದಾಟುವಂತಹ ಪ್ರಕ್ರಿಯೆ ನಡೀತಾ ಇತ್ತು. ನಿರಂತರವಾಗಿ ಆಲ್ಮೋಸ್ಟ್ ಅನೇಕ ದಿನಗಳಿಂದ ನಡೀತಾ ಇದ್ದಂತಹ ವಿಚಾರ. ಅದಕ್ಕೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ನಾವು ಒಂದು ವಿಸ್ತೃತವಾದ ವರದಿಯನ್ನು ಕೂಡ ಪ್ರಸಾರ ಮಾಡಿದ್ವಿ. ಆ ಒಂದು ವರದಿ ಇದೀಗ ಫಲಶ್ರುತಿಯನ್ನ ಕಂಡಿದೆ. ಇದಕ್ಕೆ ಸ್ಪಂದಿಸಿದಂತಹ ಪಡುಬಿದ್ರಿ ಪೊಲೀಸರು ಅಕ್ರಮವಾಗಿ ಗಡಿ ದಾಟ್ತಾ ಇದ್ದಂತಹ ಪ್ರದೇಶಗಳಲ್ಲಿ ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿದ್ದಾರೆ. ಈ ಮೂಲಕ ಅಕ್ರಮವಾಗಿ ಗಡಿ ದಾಟುವ ಪ್ರಯತ್ನಗಳು ಏನು ನಡೀತಾ ಇತ್ತು ಅದಕ್ಕೆ ಈಗ ಬ್ರೇಕ್ ಬಿದ್ದಿದೆ. ಇದು V4 ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. ಅಂದ್ರೆ ಖಾಸಗಿ ರಸ್ತೆಗೆ ಅಲ್ಲಿ ಮಣ್ಣನ್ನ ಹಾಕಿ ಆ ಒಂದು ರಸ್ತೆಯನ್ನು ಮುಚ್ಚುವಂತಹ ಪ್ರಕ್ರಿಯೆಗಳಾಗಿದೆ. ನಿನ್ನೆ ಈ ಬಗ್ಗೆ ನಾವು ವಿಸ್ತೃತವಾಗಿ ವರದಿಯನ್ನ ಬಿತ್ತರಿಸಿದ್ವಿ. ಇಲ್ಲಿರುವಂತಹ ಅಪಾಯಗಳು, ಮುಂದಕ್ಕೆ ಎದುರಾಗಬಹುದಾದಂತಹ ದುರಂತಗಳು ಏನೆಲ್ಲ ಆಗಬಹುದು ಎನ್ನುವಂತ ನಿಟ್ಟಿನಲ್ಲಿ ಎಳೆ ಎಳೆಯಾಗಿ ಈ ಒಂದು ವಿಚಾರದ ಬಗ್ಗೆ ವರದಿಯನ್ನ ಪ್ರಸಾರ ಮಾಡಿದ್ದ ಬೆನ್ನಲ್ಲೇ ಇದೀಗ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದೆ. ಅಕ್ರಮವಾಗಿ ಹೋಗೋದಿಕ್ಕೆ ಅವಕಾಶಗಳು ಇದ್ದಂತಹ ರಸ್ತೆಯ ಎರಡು ಬದಿಗಳಲ್ಲಿ ಈಗ ಮಣ್ಣನ್ನ ಹಾಕಿ ಇಲ್ಲಿಂದ ವಾಹನಗಳು ತೆರಳದ ಹಾಗೆ ವ್ಯವಸ್ಥೆಗಳನ್ನ ಮಾಡಿದೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಎಸ್, ಒಂದು ಕಡೆಯಿಂದ ನಿನ್ನೆ ಅಥವಾ ಇಂದಿನ ದಿನಗಳಲ್ಲಿ ಪರಿಸ್ಥಿತಿ ಹೇಗಿತ್ತು, ಮತ್ತೊಂದು ವಿಂಡೋದಲ್ಲಿ ನಾವು ನೋಡ್ತಾ ಇದ್ದೇವೆ ಇವತ್ತು ಏನಾಗಿದೆ ಬದಲಾವಣೆ ಅನ್ನುವಂಥದ್ದು. ಎಸ್, ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪಡುಬಿದ್ರಿ ಪ್ರತಿನಿಧಿ ಸುರೇಶ್ ಯರ್ಮಾಳಿ ಇದ್ದಾರೆ. ಹಲೋ ಸುರೇಶ್. ನಮಸ್ತೆ ಗೌತಮ್. ಎಸ್, ನಾವು ನಿನ್ನೆ ಗಮನಿಸಿದ್ವಿ ಅಲ್ಲಿ ಅಕ್ರಮವಾಗಿ ಸಾಗಾಟ ಆಗೋದಿಕ್ಕೆ ಅಥವಾ ಹೋಗೋದಿಕ್ಕೆ ಅವಕಾಶಗಳಿದ್ದಂತ ರಸ್ತೆ ಈಗ ನೋಡಿದ್ರೆ ಅದನ್ನ ಮುಚ್ಚುವಂತಹ ಪ್ರಕ್ರಿಯೆಗಳಾಗಿದೆ. ಕೊನೆಗೂ ಎಚ್ಚೆತ್ತುಕೊಂಡ್ರ ಅಂತ ಪೊಲೀಸರು ಇಲ್ಲಿ? ಖಂಡಿತವಾಗಿ ಇದು ನಮ್ಮ ಒಂದು ಚಾನಲ್ಗೆ ಅಭಿನಂದನೆ ಕೂಡ ಸ್ಥಳೀಯರು. ಯಾಕೆಂದ್ರೆ ಅವ್ರು ಬಹಳಷ್ಟು ಬಗ್ಗೆ ನಾವು ಯಾಕೆಂದ್ರೆ ಮಾಹಿತಿ ದೂರೊಂದು ಕೊಟ್ಟಿಲ್ಲ, ಆದ್ರೆ ಬಹಳಷ್ಟು ಬಾರಿ ನಾವು ಮಾಹಿತಿಯನ್ನು ನೀಡಿದ್ದೇವೆ, ಆದ್ರೆ ಯಾವುದೇ ರೀತಿಯಲ್ಲಿ ಸ್ಪಂದಿಸಿಲ್ಲ. ಆದ್ರೆ V4 ಇಂದ ಬಂದಂತ ಸುದ್ದಿಗೆ ಎಚ್ಚೆತ್ತುಕೊಂಡು ಪೊಲೀಸ್ ಇಲಾಖೆ ತುರ್ತಾಗಿ ಸ್ಪಂದಿಸಿದೆ. ಬಹಳಷ್ಟು ಖುಷಿಯಾಗಿದೆ. ಪೊಲೀಸ್ ಇಲಾಖೆಗೂ ಧನ್ಯವಾದ ಸಮರ್ಪಣೆ ಮಾಡಿದ್ದಾರೆ. ಹಾಗೆ ಅದನ್ನು ಪ್ರಕಟಿಸಿದಂತ V4 ಚಾನಲ್ಗೂ ಅವರು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಯಾಕೆಂದ್ರೆ ಅವರು ಹೇಳುವಂತೆ ಬಹಳಷ್ಟು ನಮಗೆ ಸಮಸ್ಯೆ ಆಗ್ತಿತ್ತು, ಆದ್ರೆ ನಾವು ನಮಗೆ ಸಮಸ್ಯೆ ಆದ್ರೂ ಅಡ್ಡಿಲ್ಲ, ನಾವು ಬೇಕಾದ್ರೆ ಸ್ವಲ್ಪ ದೂರ ನಡ್ಕೊಂಡು ಹೋಗ್ತೇವೆ. ಆದ್ರೆ ಇಲ್ಲಿ ರಾತ್ರಿ ಆಗಲಿಲ್ಲದ ಜನಗಳು ಸಾಗುತ್ತಿರುವಂತದ್ದು, ಅದು ಕೂಡ ಅಕ್ರಮವಾಗಿ ಏನೋ ಒಂದು ಈ ಮೂಟೆಗಳನ್ನು ತಗೊಂಡು ಹೋಗುವಂತದ್ದು ನಾವು ಗಮನಿಸಿದ್ದೇವೆ. ಬಹಳಷ್ಟು ನಮಗೆ ಆತಂಕ ಆಗಿತ್ತು. ಈಗ ಈ ಒಂದು ಏನು ಇಲಾಖೆ, ಪೊಲೀಸ್ ಇಲಾಖೆ ಪ್ರಮುಖರಾಗಿರುವಂತಹ ಕಾಪು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರುವಂತಹ ಮಹೇಶ್ ಪ್ರಸಾದ್ ಹಾಗೇನು ಪಡುಬಿದ್ರಿ SI ಸುಬ್ಬಣ್ಣ ಅವರ ನೇತೃತ್ವದಲ್ಲಿ ಒಂದು ಭಾಗದಲ್ಲಿ ಮಣ್ಣು ಹಾಕಿ ಮುಚ್ಚಿದ್ದಾರೆ. ಮತ್ತೊಂದು ಎರಡು ಭಾಗದಲ್ಲೂ ಕೂಡ ಈ ಪೊಲೀಸ್ ಮೆನ್ ಅನ್ನು ಹಾಕಿ ಈಗ ಯಾವುದೇ ರೀತಿಯಲ್ಲಿ ಅವರಿಗೆ ಆ ಭಾಗದವರಾಗಿದ್ರೆ ಅವರು ಪೂರಕವಾದ ಅವರ ಆ ಒಂದು ಅಡ್ರೆಸ್, ಯಾಕೆಂದ್ರೆ ದಾಖಲೆ ತೋರಿಸಬೇಕು. ತೋರಿಸಿದಾಗ ಮಾತ್ರ ನಾವು ಅವರನ್ನು ಅಲ್ಲಿ ಆ ಭಾಗದ ರಸ್ತೆಯಲ್ಲಿ ಹೋಗ್ಲಿಕ್ಕೆ ಬಿಡ್ತೇವೆ. ಯಾವುದೇ ಪೂರಕ ದಾಖಲೆ ಇಲ್ಲ ಅಂದ್ರೆ ನಾವು ಅಲ್ಲಿ ಬಿಡುವುದಿಲ್ಲ ಎಂಬುದಾಗಿ ಆ ಭಾಗದಲ್ಲಿ ನಿಯೋಜಿಸಿದಂತ ಪೊಲೀಸರು ತಿಳಿಸ್ತಾರೆ ಗೌತಮ್. ಓಕೆ, ಅಂದ್ರೆ ಈಗ ಒಂದು ಭಾಗಕ್ಕೆ ಮಣ್ಣು ಹಾಕಲಾಗಿದೆ, ಮತ್ತೊಂದು ಭಾಗದಲ್ಲಿ ಪೊಲೀಸ್ ಸಿಬ್ಬಂದಿಗಳು ನಿಯೋಜನೆಗೊಂಡಿದ್ದಾರೆ. ಈಗ ಹಾಗಿದ್ರೆ ಈಗ ಇಲ್ಲ, ಎರಡು ಭಾಗದಲ್ಲೂ ಪೊಲೀಸ್ ಮೆನ್ ಇದ್ದಾರೆ. ಈಗ ಒಂದು ಭಾಗದಲ್ಲಿ ಸಂಪೂರ್ಣವಾಗಿ ಹೈವೇ ಪಕ್ಕದಲ್ಲಿ ಮಣ್ಣು ಹಾಕಿ ಮುಚ್ಚಿದ್ದಾರೆ ರಸ್ತೆಯನ್ನ. ಮತ್ತೊಂದು ಯಾಕೆಂದ್ರೆ ಅವರಿಗೆ ಆ ಭಾಗದವರಿಗೆ ಯಾಕೆಂದ್ರೆ ರಸ್ತೆಗೆ ಬರ್ಬೇಕಿದ್ರೆ ಈಗ ಇನ್ನು ಯಜಮಾಡಿ ಗುಡ್ಡೆ ಅಂಗಡಿ ರಸ್ತೆಗೆ ಬರ್ಬೇಕು. ಅದರಿಂದಾಗಿ ಎರಡು ಕಡೆ ಬಂದ್ ಮಾಡಿದ್ರೆ ಅಲ್ಲಿ ಆ ಭಾಗದ ಸ್ಥಳೀಯರು ಸಮಸ್ಯೆ ಅನುಭವಿಸ್ತಾರೆ ಎಂಬುದ ನಿಟ್ಟಿನಲ್ಲಿ ಈಗ ಅದನ್ನ ಒಂದು ಭಾಗಕ್ಕೆ ಮಾತ್ರ ಮಣ್ಣು ಹಾಕಿದ್ದಾರೆ. ಮತ್ತೊಂದು ಎರಡು ಭಾಗದಲ್ಲಿ ಈಗ ಪೊಲೀಸ್ ಮೆನ್ ಆಯೋಜಿಸಿದ್ದಾರೆ. ಮುಂದಿನ ಈ ಒಂದು ಟೋಲ್ ಗೇಟ್, ಯಾಕಂದ್ರೆ ಈ ಒಂದು ಬಂದ್ ಯಾವಾಗ ಇರ್ತದೆ ಆವಾಗ ತನಕ ಆ ಮೆನ್ ಅಲ್ಲಿ ಪರ್ಮನೆಂಟ್ ಆಗಿರುವಂತಹ ಸಾಧ್ಯತೆ ಇದೆ ಗೌತಮ್. ಎಸ್, ಈಗ ನಿಯಂತ್ರಣಕ್ಕೆ ಬಂದಿದ್ದೆ ಅಕ್ರಮವಾಗಿ ಗಡಿ ದಾಟುವಂತಹ ವಿಚಾರ ಅಥವಾ ಮತ್ತು ಕೂಡ ಮುಂದುವರಿತಾ ಇದೆಯಾ ಅನ್ನುವಂಥದ್ದು? ಇಲ್ಲ, ಸಂಪೂರ್ಣವಾಗಿ. ಯಾಕೆಂದ್ರೆ ನಿನ್ನೆ ಸುದ್ದಿ ಪ್ರಕಟವಾದ ಆದ್ದರಿಂದಾಗಿ ನಿನ್ನೆ ಇವತ್ತಿನ ಅವರು ಸ್ಥಳೀಯರು ಹೇಳುವಂತೆ ಇವತ್ತು ಬೆಳಗಿನಿಂದಲೇ ಸ್ವಲ್ಪ ಯಾಕೆಂದ್ರೆ ಅಲ್ಪ ಸ್ವಲ್ಪ ಮಾಹಿತಿ ತಿಳಿದವರು ಬಂದಿದ್ದಾರೆ. ಆದ್ರೆ ನಿನ್ನೆ ಚಾನಲಲ್ಲಿ ಏನು ಈ ಒಂದು ನಮ್ಮ ಸುದ್ದಿ ಆ ಬಗ್ಗೆ ಅಕ್ರಮ ಪ್ರವೇಶ ಮಾಡುತ್ತಿರುವ ಬಗ್ಗೆ ಸುದ್ದಿ ಪ್ರಕಟಗೊಂಡ ಸುದ್ದಿ ಬಂದ ತಕ್ಷಣವೇ ಅಲ್ಲಿ ಸ್ವಲ್ಪ ಗೊಂದಲ ಆಗಿದೆ. ಅವರು ತಮ್ಮ ವಾಹನಗಳನ್ನು ತಗೊಂಡು ಹೋಗುವಂತದ್ದಾಗಿರ್ಬೋದು. ಇವತ್ತು ಬಹುತೇಕ ಬೆರಳೆಣಿಕೆ ಮಂದಿ ಮಾತ್ರ ಬಂದಿದ್ರು, ಅವರನ್ನು ಕೂಡ ವಾಪಸ್ಸುವಂತ ಕೆಲಸ ಆಗಿದೆ. ಮುಂದೆ ಈಗ ಇವತ್ತು ಮತ್ತೆ ಆ ಬಳಿಕ ಯಾವುದೇ ರೀತಿಯಲ್ಲಿ ಎಲ್ಲ ಸಂಪೂರ್ಣವಾಗಿ ಬಂದ್ ಆಗಿದೆ. ಈಗ ಅಕ್ರಮ ಪ್ರವೇಶಕ್ಕೆ ಸಂಪೂರ್ಣ ಬ್ರೇಕ್ ಹಾಕಿದ್ದಾರೆ ಪೊಲೀಸ್ ಇಲಾಖೆ.
ಈ ಪೊಲೀಸ್ ಇಲಾಖೆ ಒಂದು ಏನು ಈ ಒಂದು ತುರ್ತಾಗಿ ಸ್ಪಂದಿಸಿದ್ರಿಂದ ಅವರಿಗೆ ಒಂದು ಸ್ಥಳೀಯರು ಕೂಡ ಬಹಳಷ್ಟು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅದು ನಮ್ಮ ಚಾನಲ್ಗೆ ಕೂಡ ಸುದ್ದಿ ಪ್ರಕಟಿಸಿದ್ದಕ್ಕಾಗಿ ಸ್ಥಳೀಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ, ಅಭಿನಂದನೆ ಕೂಡ ಸಲ್ಲಿಸಿದ್ದಾರೆ. ಗೌತಮ್, ಎಸ್, ಸಾಮಾನ್ಯವಾಗಿ ನಾವು ಗಮನಿಸಿದ್ರೆ ಇಲ್ಲಿ ಪೊಲೀಸರು ಚಾಪೆ ಕೆಳಗೆ ನುಸುಳಿದ್ರೆ ಈ ರೀತಿ ಅಕ್ರಮವಾಗಿ ದಾರಿಗಳನ್ನ ಹುಡುಕುವಂತವರು ರಂಗೋಲಿ ಕೆಳಗೆ ನುಸುಳ್ತಾರೆ ಅನ್ನುವಂಥದ್ದನ್ನ ಕೂಡ ನಾವು ಅಲ್ಲಗಳೆಯೋ ಹಾಗಿಲ್ಲ. ಸೊ ಬೇರೆ ಏನಾದ್ರೂ ಇಲ್ಲಿ ದಾರಿಗಳಿದೆಯಾ ಅಂದ್ರೆ ಗಡಿಯನ್ನ ದಾಟಿ ಅಂದ್ರೆ ಚೆಕ್ ಪೋಸ್ಟ್ ಅನ್ನ ತಪ್ಪಿಸಿಕೊಂಡು ಗಡಿಯನ್ನ ದಾಟುವ ಹಾಗೆ ಬೇರೆ ಏನಾದ್ರೂ ಅವಕಾಶಗಳು ದಾರಿಗಳೇನಾದ್ರೂ ಇದೆಯಾ? ಆ ಬಗ್ಗೆ ಪೊಲೀಸ್ ಇಲಾಖೆ ಗಮನ ಹರಿಸಿದ್ಯಾ ಅಂತ ಸುರೇಶ್? ಯಾಕಂದ್ರೆ ಈಗ ಸದ್ಯಕ್ಕೆ ಅದು ಕೂಡ ಪೊಲೀಸ್ ಇಲಾಖೆ ಗಮನದಲ್ಲಿದೆ. ಯಾರಾದ್ರೂ ಅಕ್ರಮವಾಗಿ ಪ್ರವೇಶ ಮಾಡಿ ದೋಣಿ ಮೂಲಕ ಆ ಭಾಗದಿಂದ ಹೋಗ್ಬೇಕೆ ವಿನ ಮತ್ತೆ ಯಾವುದೇ ಈ ನಡ್ಕೊಂಡು ಹೋಗುವಂತ ದಾರಿ, ವಾಹನ ಹೋಗುವಂತ ದಾರಿ ಇಲ್ಲ. ಇನ್ನೇನಿದ್ರು ಶಾಂಭವಿ ಹೊಳೆಯನ್ನ ದಾಟಿ ದೋಣಿ ಮೂಲಕ ಸಾಗಬೇಕಾಗುವುದು, ಮತ್ತೆ ಮತ್ತೆ ಯಾವುದೇ ನಡ್ಕೊಂಡು ಹೋಗುವ ದಾರಿ ಸದ್ಯಕ್ಕೆ ಇಲ್ಲ. ಗೌತಮ್, ಎಸ್ ಎಸ್, ಥ್ಯಾಂಕ್ ಯು ಸುರೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಇದು ಹೆಜಮಾಡಿ ಭಾಗದಲ್ಲಿ ಎದುರಾಗಿದ್ದಂತಹ ಬಹಳ ದೊಡ್ಡ ಆತಂಕ. ಮುಖ್ಯವಾಗಿ ಸ್ಥಳೀಯರು ಇಲ್ಲಿ ದೊಡ್ಡ ಮಟ್ಟಿಗೆ ಭಯಕ್ಕೆ ತುತ್ತಾಗಿದ್ರು. ಯಾಕಂತ ಹೇಳಿದ್ರೆ ಎರಡೂ ಜಿಲ್ಲಾಡಳಿತಗಳು ಕೂಡ ಸಾಕಷ್ಟು ಕ್ರಮವನ್ನ ತೆಗೆದುಕೊಂಡಿದೆ. ಅನಗತ್ಯವಾಗಿ ಯಾರು ಕೂಡ ಪಾಸ್ ಅನ್ನ ಹೊಂದಿಲ್ಲದೆ ಜಿಲ್ಲೆಗಳ ಗಡಿಗಳನ್ನ ದಾಟುವ ಹಾಗಿರ್ಲಿಲ್ಲ. ಅಷ್ಟಿದ್ರೂ ಕೂಡ ಇಲ್ಲಿ ಒಂದು ಖಾಸಗಿ ರಸ್ತೆಯನ್ನ ಬಳಕೆ ಮಾಡಿಕೊಂಡು ಚೆಕ್ ಪೋಸ್ಟ್ ನ ಅಧಿಕಾರಿಗಳ ಕಣ್ಣೊಪ್ಪಿಸಿ ಎರಡೂ ಜಿಲ್ಲೆಗಳ ನಡುವೆ ಓಡಾಟವನ್ನ ಮಾಡ್ತಾ ಇದ್ರು. ಅಂದ್ರೆ ಅಲ್ಲಿ ಏನು ಸ್ಥಳೀಯರು ಇದಕ್ಕೆ ಒಂದು ಬ್ರೇಕ್ ಹಾಕಬೇಕು ಅನ್ನುವಂತ ನಿಟ್ಟಿನಲ್ಲಿ ಅಲ್ಲಿ ರಸ್ತೆಗೆ ಒಂದು ಬೇಲಿಯನ್ನ ಸ್ಥಳೀಯರೇ ನಿರ್ಮಾಣ ಮಾಡಿದ್ರು. ಅಷ್ಟಿದ್ರೂ ಕೂಡ ಈ ಒಂದು ಅಕ್ರಮವಾಗಿ ಪ್ರವೇಶ ಮಾಡುವಂತಹ ವಿಚಾರಗಳಿಗೆ ಬ್ರೇಕ್ ಬಿದ್ದಿರ್ಲಿಲ್ಲ. ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಈ ಒಂದು ಗಡಿಯನ್ನ ದಾಟೋದಿಕ್ಕೆ ಬಯಸುವಂತವರು ಅಲ್ಲೇ ವಾಹನವನ್ನ ಇಟ್ಟು ಅತ್ತ ಕಡೆಯಿಂದ ಮತ್ತೊಂದು ವಾಹನವನ್ನ ತರಿಸಿಕೊಂಡು ಆ ಮೂಲಕ ಹೋಗುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ರು. ನಾವು ನಿನ್ನೆ ದೃಶ್ಯಗಳಲ್ಲಿ ಕೂಡ ಗಮನಿಸಿದ್ವಿ. ಅಲ್ಲಿ ಮತ್ತೊಂದು ಕಡೆಯಲ್ಲಿ ವಾಹನಗಳು ತೆಂಗಿನ ತೋಟದಲ್ಲಿ ಸಾಲಾಗಿ ನಿಲ್ಲಿಸಿ ಗಡಿಯನ್ನ ದಾಟಿ ಅತ್ತ ಕಡೆಗೆ ಇನ್ನೊಂದು ವಾಹನದಲ್ಲಿ ತೆರಳಿರುವಂತಹ ವಿಚಾರಗಳೆಲ್ಲವೂ ಕೂಡ ಕಂಡು ಬರ್ತಾ ಇತ್ತು. ಸೊ ಇದು ಸ್ಥಳೀಯರಿಗೆ ಆತಂಕವನ್ನ ಹೆಚ್ಚು ಮಾಡಿತ್ತು. ಯಾಕಂತ ಹೇಳಿದ್ರೆ ಕೆಲವೊಂದು ಸಂದರ್ಭದಲ್ಲಿ ನಮಗೆ ಹೇಳೋದಿಕ್ಕಾಗೋದಿಲ್ಲ. ತೆರಳುವಂತಹ ಮಂದಿಯ ಪೈಕಿ ಸೋಂಕಿತರು ಇದ್ರೂ ಇರಬಹುದು. ಯಾಕಂತ ಹೇಳಿದ್ರೆ ಅನೇಕ ಸಂದರ್ಭಗಳಲ್ಲಿ ನಾವು ಗಮನಿಸಿದ್ದೇವೆ, ಸೋಂಕಿನ ಲಕ್ಷಣಗಳು ಪತ್ತೆಯೇ ಆಗೋದಿಲ್ಲ. ಅಂತಿಮ ಹಂತದಲ್ಲಿ ಇದ್ದಾಗ ಮಾತ್ರ, ಗಂಭೀರ ಪರಿಸ್ಥಿತಿಗೆ ತಲುಪಿದಾಗ ಮಾತ್ರ ಆ ಒಂದು ವಿಚಾರ ಬಹಿರಂಗ ಆಗ್ತಾ ಇರುವಂತದ್ದು. ಸೊ ಯಾವ ಸಾಧ್ಯತೆಗಳನ್ನ ಕೂಡ ನಾವು ಅಲ್ಲಗಳೆಯುವ ಹಾಗಿಲ್ಲ. ಇದು ಆತಂಕಕ್ಕೆ ಕಾರಣ ಆಗಿತ್ತು. ಈ ಹಿನ್ನೆಲೆಯಲ್ಲಿ ನಿನ್ನೆ ವಿಸ್ತೃತವಾದ ವರದಿಯನ್ನ ವಿ4 ನ್ಯೂಸ್ ಪ್ರಕಟ ಮಾಡಿತ್ತು. ಆ ಒಂದು ವರದಿ ಇದೀಗ ಫಲಶ್ರುತಿಯನ್ನ ಕಂಡಿದೆ. ರಸ್ತೆಯ ಅಂದ್ರೆ ಈ ಒಂದು ಖಾಸಗಿ ರಸ್ತೆಯನ್ನ ಬಳಸಿಕೊಂಡು ಏನು ಹೋಗ್ತಾ ಇದ್ರು ಆ ರಸ್ತೆಯ ಒಂದು ಬದಿಗೆ ಮಣ್ಣನ್ನ ಹಾಕಿ ದಿಬ್ಬವನ್ನ ನಿರ್ಮಾಣ ಮಾಡಿ ಸಂಚಾರಕ್ಕೆ ತಡೆಯನ್ನ ಒಡ್ಡಲಾಗಿದೆ. ಜೊತೆಗೆ ಎರಡೂ ಕಡೆಗಳಲ್ಲಿ ರಸ್ತೆಯ ಒಂದು ಬದಿ ಮತ್ತು ಮತ್ತೊಂದು ತುದಿ ಎರಡೂ ಕಡೆಗಳಲ್ಲಿ ಪೊಲೀಸ್ ಸಿಬ್ಬಂದಿಗಳನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಈ ಮೂಲಕ ಕಳೆದ ಅನೇಕ ದಿನಗಳಿಂದ ಈ ಭಾಗದ ಜನತೆಗೆ ಎದುರಾಗಿದ್ದಂತಹ ಒಂದು ಆತಂಕ ಇಲ್ಲಿ ದೂರವಾಗಿದೆ. ಎಸ್, ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಅಲ್ಲಿನ ಸ್ಥಳೀಯರಾಗಿರುವಂತಹ ರಾಜೇಶ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಎಸ್, ಅಂದ್ರೆ ಬಹಳ ಅನೇಕ ದಿನಗಳಿಂದ ನಿಮಗೆ ಒಂದು ರೀತಿಯ ಆತಂಕ ಇತ್ತು, ಭಯ ಇತ್ತು, ಇದೀಗ ನಿವಾರಣೆ ಆಗಿದೆ, ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದೆ ಅನ್ನುವಂಥದ್ದು. ಏನ್ ಹೇಳ್ತೀರಿ ಸರ್ ಈಗ? ಹೌದು ಸರ್, ಖಂಡಿತವಾಗಿ ಹೌದು ಸರ್. ಅದು ತುಂಬಾ ದಿನದಿಂದ ಈ ಬಗ್ಗೆ ಯಾರು ಇದರ ಬಗ್ಗೆ ವರದಿ ಕೊಡ್ಲಿಲ್ಲ. ವಿ4 ವಿಡಿಯೋದಿಂದ ನಿನ್ನೆ ಬಂದ ವರದಿಯ ಫಲಶ್ರುತಿ ಅಂತಲೇ ಹೇಳ್ಬಹುದು ಬಹುಶಃ. ಆ ಬಗ್ಗೆ ತಮಗೆ ಕೂಡ ಅಭಿನಂದನೆಗಳನ್ನ ಹೇಳ್ತೇನೆ. ಈಗ ಒಂದು ಆತಂಕ ನಮ್ದು ನಿವಾರಣೆ ಆಗಿದೆ. ಸೋಂಕಿತರು ಬಹುಶಃ ಈ ರೋಡಲ್ಲೆಲ್ಲ ಬಂದಿದ್ರೆ ನಮಗೆ ತುಂಬಾ ತೊಂದರೆ ಆಗ್ತಿತ್ತು. ಇದರ ಬಗ್ಗೆ ವರದಿ ಮಾಡಿದಕ್ಕೆ ತಮಗೂ ಅಭಿನಂದನೆಗಳು ಸರ್. ಎಸ್, ಅಂದ್ರೆ ಮುಂಚೆ ಎಷ್ಟು ವಾಹನಗಳು ಈ ರೀತಿ ಹೋಗ್ತಾ ಇತ್ತು ಸರ್? ಅಂದ್ರೆ ಗಡಿಯನ್ನ ದಾಟಿ ಹೋಗುವಷ್ಟು ಜಾಗ ಇತ್ತು ಅದರಲ್ಲಿ. ಯಜಮಾಡಿಯಿಂದ ಮಂಗಳೂರಿಗೆ ಸಂಪರ್ಕಿಸುವ ರಸ್ತೆ ಅದೇ ಬಾಕಿತ್ತದೊಂದು. ಎಲ್ಲರೂ ಈ ರೋಡಲ್ಲೇ ಹೋಗ್ತಾ ಇದ್ರು. ಮತ್ತೆ ಯಜಮಾಡಿ ಗುಡ್ಡೆ ಅಂಗಡಿಯಲ್ಲಿ ಕಾರ್ ಇಟ್ಟು ಯಜಮಾಡಿ ಪೆಟ್ರೋಲ್ ಪಂಪ್ ಉಂಟು ಮುಲ್ಕಿ ಹತ್ರ, ಅದರಲ್ಲಿ ಪಾಸ್ ಆಗ್ತಿದ್ರು ಮಂಗಳೂರು ಕಡೆಗೆ. ನಾವು ಕೆಲವರು ನಡೆದುಕೊಂಡು ಹೋಗ್ತಿದ್ರು, ಕೂಲಿ ಕಾರ್ಮಿಕರು ಮತ್ತೆ ಇವರೆಲ್ಲ. ಮತ್ತೆ ಆ ಸೈಡ್ ಮಂಗಳೂರಿಂದ ಬರುವವರು ಸಹ ಬಿಹಾರದ ಮೂಲದವರು ಎಲ್ಲ ಕೂಲಿ ಕಾರ್ಮಿಕರು ಎಲ್ಲ ಈ ಸೈಡಿನಲ್ಲೇ ಹೋದ ಸರ್. ರಾತ್ರಿ ಹಗಲೇ ಹೋಗ್ತಿದ್ರು. ಇದರಿಂದ ಸ್ಥಳೀಯರಿಗೆ ನಮಗೆಲ್ಲ ತುಂಬಾ ತೊಂದರೆ. ರಾತ್ರಿ ಇಡೀ ಹೋಗ್ತಾ ಇದ್ರು, ಯಾರು ಏನಂತ ಗೊತ್ತಾಗ್ತಿರ್ಲಿಲ್ಲ ನಮ್ಗೆ.
ಈಗ ಒಂದು ಈ ವರದಿ ಬಂದ ತಕ್ಷಣ ನಿನ್ನೆ ಪೊಲೀಸ್ ಇಲಾಖೆಯವರು ಬಂದು ತಕ್ಷಣ ಕ್ರಮ ಕೈಗೊಂಡ್ರು ಸರ್. ಈ ಬಗ್ಗೆ ನಿಮಗೆ ಧನ್ಯವಾದ ಹೇಳಲೇಬೇಕು. ಇದು ವರದಿ ಅಂತ ಹೇಳ್ಬೇಕು. ಎಸ್ ಥ್ಯಾಂಕ್ ಯು ರಾಜೇಶ್ ಅವರೇ, ಥ್ಯಾಂಕ್ ಯು ನಮ್ಮ ಜೊತೆಗೆ ಸಿಕ್ಕಿದ್ದಕ್ಕಾಗಿ.